ಹಲೋ ನಮಸ್ತೆ ಎಲ್ರಿಗೂ. ಈ ಬಿಸಿಲಿಗೆ ಓಡಾಡಿ ಮುಖ ಎಲ್ಲ ಸಿಕ್ಕಾಪಟ್ಟೆ ಕಪ್ಪಾಗಿದೆ, ಸನ್ ಟ್ಯಾನ್ ಆಗಿದೆ, ಸನ್ ಬರ್ನ್ ಆಗಿದೆ. 10 ನಿಮಿಷದಲ್ಲಿ ಈ ಸನ್ ಬರ್ನ್ ಇರ್ಬೋದು, ಸನ್ ಟ್ಯಾನ್ ಇರ್ಬೋದು, ಅಥವಾ ಮುಖದಲ್ಲಿರುವಂಥ ಈ ಕಪ್ಪು ಕಲೆಗಳಿರ್ಬೋದು, ಮಾರ್ಕ್ಗಳಿರ್ಬೋದು, ಇದೆಲ್ಲ ಕ್ಲಿಯರ್ ಆಗಿ ಮುಖ ಬ್ರೈಟ್ ಆಗಬೇಕು, ವೈಟ್ ಆಗಬೇಕು ಅನ್ನೋರಿಗೆ ಒಂದು ಅತ್ಯದ್ಭುತವಾಗಿರುವಂಥ ಡಿ ಟ್ಯಾನ್ ಪ್ಯಾಕ್ ಬಗ್ಗೆ ಹೇಳ್ತಾ ಇದ್ದೇನೆ. ಇದನ್ನ ನೀವು ಹಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಮುಖ ತೊಳ್ಕೊಂಡ್ರೆ ನಿಮ್ಮ ಮುಖದಲ್ಲಿರುವಂಥ ಅಷ್ಟೂ ಕಲೆಗಳು ಕಮ್ಮಿ ಆಗುತ್ತೆ. ಇದೊಂದು ಏನು ಅಂತಂದರೆ ಅವಾರ್ಡ್ ವಿನ್ನಿಂಗ್ ಡಿ ಟ್ಯಾನ್ ಪ್ಯಾಕ್. ನೈಕಾದಲ್ಲಿ ಟಾಪ್ ಸೆಲ್ಲಿಂಗಲ್ಲಿರೋದು, ಒಳ್ಳೆಯ ಫೀಡ್ಬ್ಯಾಕ್ ಇರುವಂತಹದ್ದು, ಒಳ್ಳೆಯ ರಿವ್ಯೂಸ್ ಇರುವಂಥದ್ದು, ಅತ್ಯುತ್ತಮವಾಗಿ ರಿಸಲ್ಟನ್ನು ಕೊಡುವಂತಹ ಅವಾರ್ಡ್ ವಿನ್ನಿಂಗ್ ಡಿ ಟ್ಯಾನ್ ಪ್ಯಾಕ್. ತುಂಬ ಚೆನ್ನಾಗಿದೆ ಇದ್ರ ಫೀಡ್ಬ್ಯಾಕ್. ಹಾಗಾದರೆ ಯಾವುದಿದು? ನೀವು ತುಂಬ ಜನ ಇದ್ರ ಬಗ್ಗೆ ಕೇಳಿರ್ತೀರ ಕೂಡ. O3+ ಡಿ ಟ್ಯಾನ್ ಮಾಸ್ಕ್ ಅಥವಾ O3+ ಡಿ ಟ್ಯಾನ್ ಪ್ಯಾಕ್ ಅಂತ ಬರುತ್ತೆ, ಒಂದು ಬಾಟ್ಲಲ್ಲಿ ಬರುತ್ತೆ. ಇದನ್ನ ನೀವು ನೈಕಾದಲ್ಲಿ ಬೈ ಮಾಡ್ಬೋದು, ಅಮೆಝಾನಲ್ಲಿ ಬೈ ಮಾಡ್ಬೋದು, ಅಥವಾ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗಳಲ್ಲಿ ಇರ್ಬೋದು, ಅಥವಾ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಬೇಕಾದರೂ ಇರ್ಬೋದು. ಆನ್ಲೈನಲ್ಲಿ ಬ್ರ್ಯಾಂಡ್ ನೋಡಿಕೊಂಡು ಬೈ ಮಾಡೋದು ಬೆಸ್ಟ್. ನಿಮಗೆ ಕರೆಕ್ಟಾಗಿರುವಂಥ ಪ್ರಾಡಕ್ಟ್ ಸಿಗುತ್ತೆ. ನಿಮ್ಗೆ ಅದರ ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲೇ ನಾನು ಟ್ಯಾಗ್ ಮಾಡಿರ್ತೇನೆ. ನೀವು ಟಿರಾ ಆ್ಯಪಲ್ಲಿ, ನೈಕಾ ಆ್ಯಪಲ್ಲಿ ಒರಿಜಿನಲ್ ಪ್ರಾಡಕ್ಟ್ಗಳನ್ನು ಬೈ ಮಾಡ್ಬೋದು. ನೀವು ಯಾವತ್ತೂ ಅಷ್ಟೇ ಯಾವುದೇ ಮುಖಕ್ಕೆ ಹಚ್ಕೊಳ್ಳುವಂಥದ್ದು ಕಾಸ್ಮೆಟಿಕ್ಸ್ ಅಥವಾ ಮೇಕಪ್ ಬೇಸ್ಡ್ ಪ್ರಾಡಕ್ಟ್ಗಳನ್ನು ಬೈ ಮಾಡ್ತೀರಾ ಅಂತಂದರೆ ಆದಷ್ಟು ಆಥರೈಸ್ಡ್ ಆ್ಯಪ್ಗಳಲ್ಲಿ ಬೈ ಮಾಡಿ, ತುಂಬ ಒಳ್ಳೆಯದು. ಅದರಲ್ಲಿ ನೈಕಾ, ನಿಮಗೆ ಟಿರಾ, ಇದೆಲ್ಲ ಒಳ್ಳೆ ಕ್ವಾಲಿಟಿದು ಬೆಸ್ಟ್ ಬ್ರ್ಯಾಂಡ್ಗಳದು, ಹಾಗೆಯೇ ಒರಿಜಿನಲ್ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ನೀವು ಡೈರೆಕ್ಟಾಗಿ ಬೈ ಮಾಡ್ಬೋದು. ಇದನ್ನು ಯಾವ ಥರ ಉಪಯೋಗ ಮಾಡ್ಬೋದು, ಇದರ ಅಡ್ವಾಂಟೇಜ್ ಏನು, ಇದು ಯಾರಿಗೆಲ್ಲ ಉತ್ತಮ ರಿಸಲ್ಟ್ ಕೊಡುತ್ತೆ? ನಿಮಗೇನು ಅಂತಂದರೆ ತುಂಬ ನೀವು ಬಿಸಿಲಲ್ಲಿ ಓಡಾಡಿರ್ತೀರ, ಮುಖ ಎಲ್ಲ ಕಪ್ಪಾಗಿದೆ, ಸನ್ ಟ್ಯಾನ್ ಇದೆ ಅಂತಂದರೂ ಕೂಡ ನೀವು ಇದನ್ನ ಹಚ್ಕೋಬೋದು. ಸ್ಕಿನ್ ತುಂಬ ಡಲ್ ಇದೆ, ಇನ್ನೇನು ಫಂಕ್ಷನ್ ಬರುತ್ತೆ, ಮದುವೆ ಬರುತ್ತೆ, ಮುಖ ಬ್ರೈಟ್ ಆಗಬೇಕು, ಆ ಮಾರ್ಕ್, ಬ್ಲೇಮಿಶ್ ಅಥವಾ ಫ್ಲಾಲೆಸ್ ಸ್ಕಿನ್ನನ್ನು ಪಡಿಬೇಕು, ಏನೇ ಕಲೆಗಳಿದ್ರೂ ಕಮ್ಮಿ ಆಗಬೇಕು ಅನ್ನೋರು ಕೂಡ ಇದನ್ನ ಬಳಸ್ಬೋದು. ಇದನ್ನ ಹುಡುಗರು ಬಳಸ್ಬೋದು, ಹುಡುಗಿಯರು ಬಳಸ್ಬೋದು. ಮದುವೆಗೆ ದಿನ ಹತ್ತಿರ ಬರ್ತಾ ಇದೆ, ಮುಖ ತುಂಬ ಡಲ್ ಇದೆ, ಟ್ಯಾನ್ ಇದೆ, ಸನ್ಬರ್ನ್ ಇದೆ, ಮುಖ ಕ್ಲಿಯರ್ ಆಗಬೇಕು ಅನ್ನೋರು ಕೂಡ ಇದನ್ನ ಬಳಸ್ಬೋದು. ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೆ ಇದು ತುಂಬ ಸೇಫಾಗಿ ಉಪಯೋಗ ಮಾಡ್ಬೋದು. ಇದರಲ್ಲಿರುವಂಥ ಮಿಂಟ್ ಎಕ್ಸ್ಟ್ರಾಕ್ಟ್ ಇರ್ಬೋದು, ಅಥವಾ ಕ್ಲೋವ್ಸ್, ಆಮೇಲೆ ಈ ಕರ್ಪೂರದ್ದು ಅಂಶಗಳೆಲ್ಲ ಇದೆಯಲ್ವಾ, ಮುಖದಲ್ಲಿರುವಂಥ ಟ್ಯಾನನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂತಂದರೆ ಇದರಲ್ಲಿ ರ್ಯಾಶ್ ಕೆಮಿಕಲ್ ಇಲ್ಲ. ನಿಮಗೆ ಕೆಲವೊಂದು ಬ್ಲೀಚಿಂಗ್ ಅಥವಾ ಈ ಟ್ಯಾನ್ ಕಮ್ಮಿ ಮಾಡುವಂತಹ ಬ್ಲೀಚಿಂಗ್ ಕ್ರೀಮ್ಗಳಿರ್ಬೋದು, ಅಥವಾ ಸಲೂನಲ್ಲಿ ನೀವು ಹೋಗಿ ಬ್ಲೀಚ್ ಮಾಡಿಸ್ತೀರಂತಂದರೆ ರ್ಯಾಶ್ ಕೆಮಿಕಲ್ ಇರುತ್ತೆ. ಆದರೆ ಈ ಕ್ರೀಮಲ್ಲಿ ರ್ಯಾಶ್ ಕೆಮಿಕಲ್ ಇಲ್ಲ. ಇದರಲ್ಲಿ ಮಿಂಟ್ ಎಕ್ಸ್ಟ್ರಾಕ್ಟ್ಸ್, ಮಿಂಟ್ ಅಂತಂದರೆ ಪುದೀನ, ಹಾಗೆಯೇ ಕ್ಯಾಂಪರ್ ಅಂದರೆ ಕರ್ಪೂರ ಮತ್ತು ಲವಂಗ, ಈ ಥರದ್ದು ಕೆಲವು ಅಂಶಗಳನ್ನು, ಒಳ್ಳೊಳ್ಳೆಯ ಅಂಶಗಳನ್ನು ಹಾಕಿ ಮಾಡಿರ್ತಾರೆ. ಆದ್ದರಿಂದ ಇದು ಡೀಪಾಗಿ ನಿಮ್ಮ ಮುಖದಲ್ಲಿ ಸೇರಿರುವಂಥ ಅಥವಾ ಡಲ್ ಆಗಿರುವಂಥ ಸ್ಕಿನ್ನನ್ನು ರಿಮೂವ್ ಮಾಡಿ, ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಿ ನಿಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ಸನ್ನು ಕೊಡುತ್ತೆ. ನಿಮ್ಮ ಸ್ಕಿನ್ನಲ್ಲಿರುವಂಥ ಬ್ಲೇಮಿಶ್ ಇರ್ಬೋದು, ಡಾರ್ಕ್ ಸ್ಪಾಟ್ಸ್ಗಳಿರ್ಬೋದು, ಮಾರ್ಕ್ ಇರ್ಬೋದು, ಕಲೆಗಳಿರ್ಬೋದು, ಬಂಗುಗಳಿರ್ಬೋದು, ಇದೆಲ್ಲದನ್ನು ಕ್ಲಿಯರ್ ಮಾಡುತ್ತೆ. ಸ್ಕಿನ್ನಿಗೆ ನ್ಯೂ ಲುಕ್ ಕೊಡುತ್ತೆ, ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ. 10 ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಸ್ಕಿನ್ ಗ್ಲೋ ಆಗೋ ಥರ, ಟ್ಯಾನ್ ಕಮ್ಮಿ ಆಗೋ ಥರ ಮಾಡುತ್ತೆ. ಇದನ್ನು ನಾನು ಹೇಳ್ತಲ್ಲ, ನೀವು ಬೇಕಾದರೆ ನೈಕಾ ಆ್ಯಪ್ಗೆ ಹೋಗಿ ಈ ಪ್ರಾಡಕ್ಟದು ಸರ್ಚ್ ಮಾಡಿ, ಅದರಲ್ಲಿ ರಿವ್ಯೂಸ್ ನೋಡಿ. ಹಚ್ಚಿದವರೆಲ್ಲ ಏನು ಅಂತಂದರೆ 10 ನಿಮಿಷದಲ್ಲಿ ನನ್ನ ಸ್ಕಿನ್ನಲ್ಲಿ ಆ ಚೇಂಜಸನ್ನು ಕಂಡಿದ್ದೀನಿ. ಸಿಕ್ಕಾಪಟ್ಟೆ ಒಳ್ಳೆ ರೀತಿಯ ರಿಸಲ್ಟ್ ಕೊಡ್ತಾ ಇದೆ, ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ತುಂಬ ಲೈಟ್ ವೆಯ್ಟ್ ಆಗಿದೆ, ಆಮೇಲೆ ತುಂಬ ಸೇಫಾಗಿ ಇದನ್ನ ಯೂಸ್ ಮಾಡ್ಬೋದು, ಒಳ್ಳೆಯ ರಿಸಲ್ಟ್ ಇದೆ ಅನ್ನೋದ್ರ ತುಂಬ ಜನ ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ನಾನು 2 ಸರಿ ಇದನ್ನ ಚೆಕ್ ಮಾಡಿದ್ದೇನೆ. ಅಮೆಝಾನಲ್ಲಿ ಚೆಕ್ ಮಾಡಿದ್ದೇನೆ ಇದರ ರಿವ್ಯೂಸನ್ನು, ನೈಕಾ ಆ್ಯಪಲ್ಲೂ ಚೆಕ್ ಮಾಡಿ ಪಾಸಿಟಿವ್ ಇರೋದಕ್ಕೇ ನಾನು ಇದನ್ನ ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಇನ್ನೊಂದು ಏನು ಅಂತಂದರೆ, ಇದು ಯಾರಿಗೆ ಆಗಬಾರಲ್ಲ, ತುಂಬ ಮುಖದಲ್ಲಿ ಆ್ಯಕ್ಟಿವ್ ಪಿಂಪಲ್ಸ್ ಇದೆ, ಮುಖದಲ್ಲಿ ಏನಾದರೂ ಮಾರ್ಕ್ ಇದೆ, ತುಂಬ ರ್ಯಾಷಸ್ ಇದೆ, ತುಂಬ ಸೆನ್ಸಿಟಿವ್ ಸ್ಕಿನ್, ಏನು ಹಚ್ಚಿದ್ರೂ ಮುಖ ಕೆಂಪಾಗುತ್ತೆ ಅಂತ ಇರ್ತಾರಲ್ವ, ಅಂಥವ್ರು ಮಾತ್ರ ಇದನ್ನ ಅಪ್ಲೈ ಮಾಡೋದಿದ್ರೆ ನೋಡಿಬಿಟ್ಟು ಮಾಡ್ಕೊಳ್ಳಿ. ಯಾಕಂತಂದರೆ ನೀವು ಪ್ಯಾಚ್ ಟೆಸ್ಟ್ ಮಾಡಿಯೇ ಮಾಡಬೇಕು. ತುಂಬ ನೀವು ಈ ಕ್ರೀಮ್ ಅಂತಲ್ಲ, ಈ ಮಾಸ್ಕ್ ಅಂತಲ್ಲ, ನಿಮ್ಮ ಮುಖದಲ್ಲಿ ಆ್ಯಕ್ಟಿವ್ ಪಿಂಪಲ್ಸ್ ಇದೆ, ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ನೀವು ಯಾವುದೇ ಕ್ರೀಮ್ಗಳನ್ನು ಹಚ್ಚಿ ಅಥವಾ ಯಾವುದೇ ಮಾಸ್ಕನ್ನು ಹಚ್ಚೋಕ್ಕಿಂತ ಮುಂಚೆ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೇಬೇಕು. ಅಥವಾ ಆ ಥರ ಆ್ಯಕ್ಟಿವ್ ಪಿಂಪಲ್ಸ್ ಅಲ್ವಾ, ಆ್ಯಕ್ನೆ, ಮೊಡವೆಗಳು ಇರೋ ಟೈಮಲ್ಲಿ ನೀವು ಅದನ್ನ ಹಚ್ಚೋದಕ್ಕೆ ಹೋಗಬಾರ್ದು. ಈ ಕ್ರೀಮ್ ಅಂತಲ್ಲ ಯಾವುದನ್ನು, ಅದು ಬಿಟ್ಟು ಬೇರೆ ಎಲ್ಲ ಥರದ ಡ್ರೈ ಸ್ಕಿನ್ ಇರ್ಬೋದು, ಆಯಿಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ನಾರ್ಮಲ್ ಸ್ಕಿನ್, ಎಲ್ಲರೂ ಯಾರು ಬೇಕಾದ್ರಿಂದ ಉಪಯೋಗ ಮಾಡ್ಬೋದು. ಆದರೆ ಫಸ್ಟ್ ಇದನ್ನ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಇದನ್ನ ಆರ್ಡರ್ ಮಾಡಿದರೆ ನಿಮಗೆ ಡಬ್ಬದಲ್ಲಿ ಬರುತ್ತೆ. ನೀವು ಏನು ಅಂತಂದರೆ ಮುಖನ ಒಂದ್ಸರಿ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಂಡಾದ ನಂತರ
ಈ ಕ್ರೀಮನ್ನು ತಗೊಂಡು ದಪ್ಪಕ್ಕೆ ಲೇಯರ್ಗೆ ಕಂಪ್ಲೀಟಾಗಿ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ ಬಿಡಬೇಕು. ಕಣ್ಣಿಗೆ ಹಚ್ಚೋಂಗಿಲ್ಲ, ಕಣ್ಣಿನ ಒಳಗಡೆ ಹೋದರೆ ಕೇರ್ಫುಲ್ ಆಗಿರಬೇಕು. ಕಂಪ್ಲೀಟಾಗಿ ಮುಖಕ್ಕೆ ಹಚ್ಚಿಬಿಟ್ಟು 10ರಿಂದ 15 ನಿಮಿಷ ಬಿಟ್ಬಿಡಿ. ಇದೇ ನಿಮಗೆ ಬೇರೆ ಮಾಸ್ಕ್ಗಳ ಥರ ತುಂಬ ಡ್ರೈ ಆಗಲ್ಲ. ಸ್ವಲ್ಪ ನೀವು 10 ನಿಮಿಷ ಆದರೂ ಸ್ವಲ್ಪ ಕ್ರೀಮಿಯೇ ಇರುತ್ತೆ. 10 ಅಥವಾ 15 ನಿಮಿಷ ಬಿಟ್ಟಾದ ನಂತರ ಜಾಸ್ತಿ ಇಡಕ್ಕೆ ಹೋಗ್ಬಿಡಿ, 10 ಅಥವಾ 15 ನಿಮಿಷ ಅಷ್ಟೇ. ಅದಾದ ನಂತರ ಸ್ವಲ್ಪ ನೀರನ್ನು ಕೈಗೆ ಹಾಕ್ಕೊಂಡು ಕ್ಲೀನಾಗಿ ಮಸಾಜ್ ಮಾಡಬೇಕು. ಎಲ್ಲ ಕಡೆ ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಮಸಾಜ್ ಮಾಡಿ ಒದ್ದೆ ಟವೆಲಿಂದ ಒರೆಸಿ ತೆಗಿಬೋದು, ಅಥವಾ ಮುಖನ ಕ್ಲೀನಾಗಿ ನೀರಿಂದ ಕ್ಲೀನ್ ಮಾಡಿ ತೊಳಿಬೋದು. ತೊಳೆದಾದ ನಂತರ ಒರೆಸ್ಕೊಳ್ಳಿ. ಡ್ರೈ ಸ್ಕಿನ್ ಅವರಿಗೆ ಇದೊಂದು ಸ್ವಲ್ಪ ಜಾಸ್ತಿ ಸ್ಕಿನ್ ಡ್ರೈ ಆದಾಗ ಅಥವಾ ಟೈಟ್ ಆದಾಗ ಅನ್ನಿಸ್ಬೋದು. ಆದ್ದರಿಂದ ನೀವು ಮುಖವನ್ನು ಕ್ಲೀನ್ ಮಾಡಿ ಒರೆಸಿ ಆದ ನಂತರ ಒಳ್ಳೆಯ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡೋದನ್ನು ಮರಿಬೇಡಿ. ಆಯಿಲ್ ಸ್ಕಿನ್ ಆದರೂ ಓಕೆ, ಡ್ರೈ ಸ್ಕಿನ್ ಅವರಾದರೂ ಓಕೆ. ಇದನ್ನ ಹಚ್ಚಿಬಿಟ್ಟು ತೊಳೆದಾದ ನಂತರ ಮಾಯ್ಶ್ಚರೈಸರನ್ನು ಅಥವಾ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡೋದನ್ನು ಮರಿಬೇಡಿ. ಇದನ್ನ ಯಾಕಂತಂದರೆ ಡ್ರೈ ಸ್ಕಿನ್ ಅವ್ರು ಅಪ್ಲೈ ಮಾಡಲೇಬೇಕು, ಯಾಕಂತಂದರೆ ಸ್ಕಿನ್ ಸ್ವಲ್ಪ ಟೈಟ್ ಆದಾಗ ಅನ್ಸುತ್ತೆ ಅದಕ್ಕೆ. ಇದನ್ನ ವಾರದಲ್ಲಿ ತುಂಬ ಟ್ಯಾನ್ ಇದೆ ನಿಮಗೆ ಒಂದು ಅಪ್ಲೈ ಮಾಡಿ 10 ನಿಮಿಷ ಆದಾಗಲೇ ನಿಮ್ಮ ಸ್ಕಿನ್ ತುಂಬ ಲೈಟ್ ಆದಾಗ ಅನ್ಸುತ್ತೆ, ಆದರೆ ತುಂಬ ಸ್ಟಬ್ಬರ್ನ್, ತುಂಬ ಟ್ಯಾನ್ ಇರುತ್ತಲ್ವ, ಅಂಥವ್ರು ವಾರದಲ್ಲಿ 2 ಅಥವಾ 3 ಸರಿ ಉಪಯೋಗ ಮಾಡ್ಬೋದು. ಇದು ಡೈಲಿ ಉಪಯೋಗ ಮಾಡುವಂಥ ಮಾಸ್ಕ್ ಅಲ್ಲ. ವಾರದಲ್ಲಿ 2 ಅಥವಾ 3 ಸರಿ ತುಂಬ ಡೀಪಾಗಿ ಟ್ಯಾನ್ ಇದ್ದರೆ, ಇಲ್ಲ ತಿಂಗಳಿಗೆ 1 ಸರಿ ಉಪಯೋಗ ಮಾಡಿದರೂ ನಡೀತದೆ. ನಿಮ್ಮ ಸ್ಕಿನ್ ಕ್ಲೀನಾಗಿ ಉಳಿದು, ಅಂದರೆ ನೀವು ಜಾಸ್ತಿ ಬಿಸಿಲಿಗೆ ಓಡಾಡಲ್ಲ, ಮನೆ ಒಳಗಡೆನೇ ಇರ್ತೀರ, ಸ್ವಲ್ಪ ಸ್ಕಿನ್ ಡಲ್ ಇದೆ, ಇದನ್ನ ಅಪ್ಲೈ ಮಾಡಬೇಕು ಅಂತ ಅನಿಸಿದರೆ ನೀವು ತಿಂಗಳಿಗೆ 1 ಸರಿ ಆರಾಮ್ಸೆ ಅಪ್ಲೈ ಮಾಡಿದರೆ ಸ್ಕಿನ್ನಿಗೆ ಮತ್ತೆ ಮರುಜೀವ ಬಂದಾಗ ಆಗುತ್ತೆ, ಮತ್ತೆ ಬ್ರೈಟ್ ಆಗುತ್ತೆ, ಸ್ಕಿನ್ ಬ್ಯೂಟಿಫುಲ್ ಆಗಿ ಉಳಿಯುತ್ತೆ. ತುಂಬ ಟ್ಯಾನ್ ಇದ್ದ ಟೈಮಲ್ಲಿ ಮಾತ್ರ ವಾರದಲ್ಲಿ 2 ಅಥವಾ 3 ಸರಿ ಅಪ್ಲೈ ಮಾಡಿ ಅಷ್ಟೇ. ಇದು ಡೈಲಿ ಹಚ್ಚುವಂಥ ಡೇ ಕ್ರೀಮ್ ಅಥವಾ ಮಾಯ್ಶ್ಚರೈಸ್ ಅಥವಾ ಆ ಥರದ್ದು ಎಂಥದ್ದು ಅಲ್ಲ. ಇದು ನಿಮ್ಮ ಮುಖದಲ್ಲಿರುವಂಥ ಟ್ಯಾನನ್ನು, ಬ್ಲೇಮಿಷನ್ನು, ಮಾರ್ಕ್ಗಳನ್ನು, ಕಲೆಗಳನ್ನು ಇನ್ಸ್ಟೆಂಟಾಗಿ ಕಮ್ಮಿ ಮಾಡುವಂಥ ಟ್ಯಾನ್ ಮಾಡುವಂಥ ಒಂದು ಮಾಸ್ಕ್. ಇದನ್ನ ಹಚ್ಬಿಟ್ಟು ಹಾಗೇ ಮಲ್ಕೊಳ್ಳೋದಾಗಲಿ ಹಾಗೇ ಇರೋದಾಗಲಿ ಮಾಡಬಾರ್ದು. ಇದನ್ನ ಹಚ್ಬಿಟ್ಟು ಮಾಸ್ಕ್ ಥರ ಹಚ್ಬಿಟ್ಟು 10ರಿಂದ 15 ನಿಮಿಷ ಬಿಟ್ಟು ನೀವು ತೊಳೆಯುವಂಥದ್ದು. ಎಲ್ಲ ಟೈಪ್ ಆಫ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಫಸ್ಟ್ ಟೈಮ್ ನೀವು ಏನನ್ನಾದರೂ ಟ್ರೈ ಮಾಡಿ ಪ್ಯಾಚಸ್ ಮಾಡೋದನ್ನು ಮರಿಬೇಡಿ. ಪ್ರಾಡಕ್ಟ್ಗಳನ್ನು ಬೈ ಮಾಡುವಾಗ ಬ್ರ್ಯಾಂಡ್ ಒರಿಜಿನಲ್ ಇದೆಯಾ ಇಲ್ವ ಅಂತ ನೋಡಿಕೊಂಡು ಬೈ ಮಾಡಿ. ಅಪ್ಲೈ ಮಾಡುವಾಗ ಕೂಡ ಕ್ಲೀನಾಗಿ ಹೈಜಿನಿಕ್ಕಾಗಿ ಅಪ್ಲೈ ಮಾಡಿ ಆದ ನಂತರ ಮಾಯ್ಶ್ಚರೈಸರ್ನ ಹಚ್ಕೊಳ್ಳಿ. ಹಾಗಂತ ಇದನ್ನ ಹಚ್ಬಿಟ್ಟು ಈಗ ಟ್ಯಾನ್ ಹೋಗಿದೆ ಅಂತ ಅಂದ್ಬಿಟ್ಟು ನೀವು ಡೈರೆಕ್ಟಾಗಿ ಸನ್ಸ್ಕ್ರೀನ್ ಲೋಷನ್ ಹಾಕ್ಕೊಳ್ಳೋದೇ ಬಿಸಿಲಿಗೆ ಓಡಾಡ್ತಿದ್ದೀರಿ ಅಂತಂದರೆ ಮತ್ತೆ ಮುಖ ಕಪ್ಪಾಗುತ್ತೆ. ಅದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದರಿಂದ ಈ ಮಾಸ್ಕನ್ನು ಹಚ್ಚಿ ನೀವು ಟ್ಯಾನನ್ನು ಕಮ್ಮಿ ಮಾಡ್ತೀರಾ ಅಂತಂದರೆ ನೆಕ್ಸ್ಟ್ ಟೈಮ್ ನೀವು ಬಿಸಿಲಿಗೆ ಓಡಾಡುವಾಗ ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಆವಾಗ ನಿಮ್ಮ ಮುಖ ಸೇಫಾಗಿ ಉಳಿಯುತ್ತೆ. ದಿನಕ್ಕೆ 2 ಸರಿ ಮಾಯ್ಶ್ಚರೈಸರ್ ಲೋಷನನ್ನು ಹಚ್ಕೊಳ್ಳೋದು, 1 ಸರಿ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೋದು ಮರೆಯಲೇಬಾರ್ದು. ಆವಾಗ ನಿಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗಿ ಉಳಿಯುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಅಥವಾ ಏನೇ ಮಾತಾಡಬೇಕು ಅಥವಾ ಫೀಡ್ಬ್ಯಾಕ್ ಕೊಡಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಬೇರೆ ಏನೇ ಡೌಟ್ಸ್ ಇದ್ರೂ ಕೂಡ ಕೇಳಿ. ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋ ಮಾಡೋದ್ರ ಬಗ್ಗೆ ಯೋಚಿಸ್ತೇನೆ, ವಿಡಿಯೋ ಮಾಡಲಿಕ್ಕೆ ಕೂಡ ಟ್ರೈ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.